ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರುವಿನ ಮತ್ತೆ ಕೃಷ್ಣನ ಕೃಪೆಯನ್ನು ಪಡೆಯುತ್ತಾ ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಗುರುಮಿಲಿತಂ ಯೇನ ಚಕ್ಷುರ್ಮಿಲಿತಂ ಯೇನ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ನಾಮಿನೇ ಸ್ವಾಮಿನಿತಿ ನಾಮಿನೇ. ಶ್ರೀ ಸರಸ್ವತಿ ದೇವಿ. ಮತ್ತೆ ಸ್ಟಾರ್ಟಿಂಗ್ ಕೇಳಿಸ್ಲಿಲ್ಲ. ಕೇಳಿಸ್ತಾ ಇಲ್ವಾ ನಂದು? ಕೇಳಿಸ್ತು, ಸ್ಟಾರ್ಟಿಂಗ್ ಕೇಳಿಸ್ತಾ ಇಲ್ಲ. ನಮಸ್ತೆ ಸರಸ್ವತಿ ದೇವಿ. ನಮಸ್ತೆ ಸರಸ್ವತಿ ದೇವಿ. ಒಂದು ನಿಮಿಷ. ಈಗ ನೋಡಿ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಅದಕ್ಕೆ ಕನ್ಫರ್ಮ್ ಮಾಡಿ ಅಂತ ನಾನು. ಆಮೇಲೆ ಹೋಯ್ತು ಅದು. ನಮಸ್ತೆ ಸರಸ್ವತಿ ದೇವಿ. ನಮಸ್ತೆ ಸರಸ್ವತಿ ದೇವಿ. ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣೆ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ತಥೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆಯ ತರಗತಿಯಲ್ಲಿ ನಾವು ಭಗವದ್ಗೀತೆ 3ನೇ ಅಧ್ಯಾಯದ 21ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. ಯದೇದ ಆಚರತಿ ಶ್ರೇಷ್ಠ. ಇವತ್ತು ಮುಂದುವರಿಸ್ತಾ 22ನೇ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 22ನೇ ಶ್ಲೋಕ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಮೇ ಪಾರ್ಥಾಸ್ತಿ. ನಮೇ ಪಾರ್ಥಾಸ್ತಿ ಅಂದ್ರೆ ಪಾರ್ಥ ಮತ್ತೆ ಅಸ್ತಿ ಅನ್ನುವಂಥ 2 ಪದ ಇದೆ ಇಲ್ಲಿ, ಹಾಗಾಗಿ ಪಾರ್ಥಾಸ್ತಿ ಅಂತ ಕರೀತಾರೆ. ಮತ್ತೆ ಕರ್ತವ್ಯಂ ತ್ರಿಷು ಲೋಕೇಶು ದೀರ್ಘ ಇದೆ, ಕಿಂಚನ ಅಲ್ಲಿ ವ್ಯಂಜನ ಇಲ್ಲ, ನೆನಪಿರ್ಲಿ. ಸೊ ಹಾಗಾಗಿ ಕಿಂಚನ ಅಂತ ಹೇಳ್ಬೇಕು. ಮತ್ತೆ ಇಲ್ಲಿ ಮುಂದೆ ಬರೆಯುತ್ತಾ ನಾನ್ ಅವಾಪ್ತವ್ಯಂ ಅಂತ ಇದೆ. ಸೊ ಇದನ್ನ ಬಿಡಿಸಿದಾಗ ನಾ ಈಗ ಹೇಗೆ ಹೇಳಿದ್ದಲ್ಲ ಅದಾಗತ್ತೆ. ಅಂದ್ರೆ ನ ಅನವಾಪ್ತಂ ಅಂತ ಬರುತ್ತೆ. ಅದು ನ ಅನವಾಪ್ತಂ ಅಂದ್ರೆ ನ ಜಾಗದಲ್ಲಿ ಇದು ನ ಮೊದಲು ಬರುತ್ತೆ, ಆಮೇಲೆ ಅನವಾಪ್ತಂ, ಆಮೇಲೆ ಮತ್ತೆ ಅಲ್ಲಿ ವಾ ಹಿಂದ್ಗಡೆ ಹಚ್ಬೇಕು. ಸೊ ಹಾಗಾಗಿ ಅವಾಪ್ತವ್ಯಂ ಅಂತ ಆಗುತ್ತೆ. ಕೂಡಿ ಹೇಳೋದಾದ್ರೆ ನಾನ್ ಅವಾಪ್ತವ್ಯಂ ಹೀಗೆ ಹೇಳ್ಬಹುದು. ಅಂದ್ರೆ ಕೇವಲ ಮಾತ್ರ ಆಡ್ ಮಾಡ್ಬೇಕು. ಅವಾಪ್ತವ್ಯಂ, ನಾನ್ ಅವಾಪ್ತವ್ಯಂ, ಅಥವಾ ನ ಅನವಾಪ್ತಂ ಅವಾಪ್ತವ್ಯಂ ಅಂತ ಹೇಳ್ಬೇಕು. ಸೊ ಅಂದ್ರೆ ಈ ಅಪೇಕ್ಷಿತವಾದದನ್ನ ಪಡೆಯಬೇಕಾಗಿರೋದು ಅಂತ ಹೇಳಿ ಅವಾಪ್ತವ್ಯಂ ಅಂತ ಕರೀತಾರೆ. ವರ್ತ ಏವ ಚ ಕರ್ಮಣಿ. ಸೊ ಅರ್ಕಾವಳಿ ಎಲ್ಲಿ ಬರುತ್ತೆ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿರುವಂತದ್ದು, ಎಲ್ಲಿ ಏನು ಓದ್ಬೇಕು ಅಂತ ಗೊತ್ತು. ಸೊ ನಿಮ್ಗೆ ಇಲ್ಲಿ ಇದಾಗೋದು 3ನೇ ಲೈನ್ ಅಲ್ಲಿ. ಸೊ ಹಾಗಾಗಿ ಸ್ಲೋ ಆಗಿ ಓದಿದಾಗ ನಿಮ್ಗೆ ಅದು ಬರುತ್ತೆ. ನಾನವಾಪ್ತಂ ಆಮೇಲೆ ಅವಾಪ್ತವ್ಯಂ ಅಂತ ಹೇಳ್ಬೇಕು. ಸೊ ಇದ್ರ ಒಂದು ಅರ್ಥವನ್ನ ನೋಡೋದಾದ್ರೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೆ ಕಿಂಚನ. ಸೊ ಪ್ರಥಮ ಮಗದಂತ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು ಪಾರ್ಥನೆ ಅಂತ. ತ್ರಿಷು ಲೋಕೇಶು ಕಿಂಚನ ಅಂದ್ರೆ ಈ ಒಂದು 3 ಲೋಕಗಳಲ್ಲಿ, 3 ಅಂತಂದ್ರೆ 3. ಸೊ ಹಾಗಾಗಿ 3 ಲೋಕಗಳಲ್ಲಿಯೂ ಕೂಡ ನನಗೆ ನಿಯತವಾದ ಕರ್ತವ್ಯ ಯಾವುದು ಇಲ್ಲ ಅಂತ ಭಗವಂತ ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಅರ್ಜುನನ ಕುರಿತಾಗಿ ಹೇಳಿರುವಂತದ್ದು. ಈಗ ಕೃಷ್ಣ ತನ್ನ ಕುರಿತಾಗಿ ಹೇಳ್ತಾ ಇರುವಂತದ್ದು. ಸೊ ನನಗೆ ಯಾವ್ದು ಕರ್ತವ್ಯ ಮಾಡ್ಬೇಕಂತಿಲ್ಲ ಈ 3 ಲೋಕಗಳಿಗೂ ಕೂಡ, ನನಗೆ ನಿಯತವಾದ ಯಾವುದೇ ಕರ್ತವ್ಯ ಇಲ್ಲ. ಮತ್ತೆ ನಾನ್ ಅವಾಪ್ತವ್ಯಂ ಅಂದ್ರೆ ನನಗೆ ಯಾವುದರ ಅಭಾವವೂ ಕೂಡ ಇಲ್ಲ, ಮತ್ತೆ ಜೊತೆಗೆ ನಾನು ಪಡೆಯಬೇಕಾದದ್ದು ಕೂಡ ಏನು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಅನವಾಪ್ತಂ ಅವಾಪ್ತವ್ಯಂ ಅಂದ್ರೆ ನನಗೆ ಅಪೇಕ್ಷಿತವಾದದ್ದು ಕೂಡ ಯಾವುದೂ ಇಲ್ಲ, ನನಗೆ ಪಡೆಯಬೇಕಾದದ್ದು ಕೂಡ ಯಾವುದೂ ಇಲ್ಲ. ವರ್ತ ಏವ ಚ ಕರ್ಮಣಿ, ಆದ್ರೂ ಕೂಡ ನಾನೇನ್ ಮಾಡ್ತೇನೆ, ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 3 ಲೋಕಗಳಲ್ಲಿ ನನಗೆ ಏನು ಕೂಡ ನಿಯಮಿತ ಕರ್ತವ್ಯನೇ ಇಲ್ಲ ನನಗೆ, ಆದ್ರೆ ನನಗೆ ಅದು ಬೇಕಾಗನೂ ಇಲ್ಲ ಆ ನಿಯಮಿತ ಕರ್ತವ್ಯ ಮಾಡುವಂಥದ್ದು. ಮತ್ತೆ ನನಗೆ ಅದರಿಂದ ಪಡಿಬೇಕಾದದ್ದು ಕೂಡ ಏನೂ ಇಲ್ಲ, ಆದ್ರೂ ಕೂಡ ನಾನು ನಿಯಮಿತ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಕೇಳ್ತಾರೆ ನೋಡಿ ಕೆಲವೊಬ್ರು, ಭಗವಂತ ಯಾಕೆ ಬಂದು ಹೀಗೆ ಮಾಡ್ದ ಲೋಕದಲ್ಲಿ, ಮತ್ತೆ ಯಾಕೆ ಇದು ಪೂಜೆ ಮಾಡ್ಬೇಕಿತ್ತು, ಅದು ಪೂಜೆ ಮಾಡ್ಬೇಕಿತ್ತು, ಸೂರ್ಯನ ಪೂಜೆ ಯಾಕೆ ಮಾಡ್ಬೇಕಿತ್ತು, ಶಿವನ ಪೂಜೆ ಯಾಕೆ ಮಾಡ್ಬೇಕಿತ್ತು. ಸೊ ಅಂತವ್ರಿಗೆ ಇದು ಒಂದು ಒಳ್ಳೆ ಉತ್ತರ. ಸೊ ಅವನಿಗೇನೇ ಕರ್ತವ್ಯಗಳಿದ್ರು ಕೂಡ ತಾನು ಈ ಒಂದು ಭೂಮಿಯ ಮೇಲೆ ಅವತರಿಸಿ ಬಂದಾಗ ತನ್ನ ನಿಯಮಿತ ಕರ್ತವ್ಯವನ್ನ, ನಿಯಮಿತ ಇಲ್ಲದೆ ಇರುವಂತಹ ಕರ್ತವ್ಯವನ್ನ ಅವನಿಲ್ಲಿ ಬಂದ್ರು ಕೂಡ ಕರ್ತವ್ಯಗಳಲ್ಲಿ ನಿರತನಾಗಿರ್ತಾನೆ ಅಂತ, ತಾನೇ ಕೊಟ್ಟಿರುವಂತ ನಿಯಮಿತ ಕರ್ತವ್ಯದಲ್ಲಿ ಅವನು ನಿರತನಾಗಿರ್ತಾನೆ ಅಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ.
ಹರೇ ಕೃಷ್ಣ. ವರದಾ ಹೆಗಡೆ ಮಾತಾಜಿ. ಇಲ್ಲ ಅನಸೂಯ ಮಾತಾಜಿ. ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನಸೂಯ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 22. ನಮೇ ಪಾರ್ಥಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತ್ಯಂ. ಇದು ಬಂತು ಅಟೆಂಡೆನ್ಸ್ ಲಿಂಕ್. ಒಂದ್ ನಿಮಿಷ ಮಾತಾಜಿ. ಖಂಡಪನಿತೆ. ನಾನಾವಾಪ್ತ್ಯಂ ಅವಾಪ್ಯವಂ ವರ್ತ ಏವ ಹರೇ ಚ ಕೃಷ್ಣ ಕರ್ಮಣಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನವಾಪ್ತಂ ನಾನವಾಪ್ತಂ ಅವಾಪ್ತವ್ಯಂ ಅವಾಪ್ತವ್ಯಂ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಇನ್ನೊಂದ್ಸಲ ಓದ್ತೀನಿ ಮಾತಾಜಿ. ನ ಮೇ ಪಾರ್ಥಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಆರು ಮಾತಾಜಿ. ಗಾಯತ್ರಿ ಆರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮೇ ಪಾರ್ಥಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತ್ಯಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಆಯ್ತು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. 5 ಕಂಟಿನ್ಯೂ ಜನ ಮಾಡ್ಲಾ? ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 23ನೇ ಶ್ಲೋಕ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯದಿ ಹ್ಯಹಂ ಅಂದ್ರೆ ಅಲ್ಲಿ ಹ್ಯಹಂ ಅಂತಂದ್ರೆ ಹಿ ಅಹಂ ಅಂತ ಬರುತ್ತೆ. ಖಂಡಿತವಾಗಿಯೂ, ನಾನು ಖಂಡಿತವಾಗಿಯೂ ಅಂತಂದಾಗ ಅದಕ್ಕಾಗಿ ಹ್ಯಹಂ ಅಂತ ಕರೀತಾರೆ. ನ ವರ್ತೇಯಂ ಅಂದ್ರೆ ನಿರತನಾಗದಿದ್ದರೆ ಅಂತ. ಜಾತು ಕರ್ಮಣ್ಯ ತಂದ್ರಿತಃ. ಕರ್ಮಣ್ಯ ತಂದ್ರಿತಃ ಅಂದ್ರೆ ಇಲ್ಲಿ 2 ಪದಗಳು ಬರುತ್ತೆ. ಕರ್ಮಣಿ ಪ್ಲಸ್ ಅತ 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 ತೀಂದ್ರತಃ ಅಂತ ಹೇಳಿ. ಅತ ತೀಂದ್ರತಃ ಅಂತ ಹೇಳಿ ಬರುತ್ತೆ. ಸೊ ಇಂದ್ರಿತಃ ಅಂತ ಹೀಗೆ. ಸೊ ಬಹಳ ಎಚ್ಚರಿಕೆಯಿಂದ. ಇಂದ್ರಿಯ ಅಂತಲ್ಲ. ಅತ ಒಂದು ನಿಮಿಷ. ಅತಂದ್ರಿತಃ ಕರೆಕ್ಟ್ ಇದೆ. ಅಲ್ಲಿ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ. ಓಕೆ. ಸೊ ಕರ್ಮದ ಆಚರಣೆಯಲ್ಲಿ, ಈ ವಿದ್ಯುತ್ ಕರ್ಮದ ಆಚರಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಮಾಡುವಂಥದ್ದು ಅಂತ ಹೇಳಿ. ಸೊ ನೀವು ಕರ್ಮಣ್ಯ ತತೀಂದ್ರಿತಃ ಅಂತ ಹೇಳಿ ಹೇಳ್ಬೋದು. ಕರ್ಮಣ್ಯ ತತೀಂದ್ರಿತಃ. ಆಮೇಲೆ ಮಮ ವರ್ತ್ಮಾನು ವರ್ತಂತೆ. ಸ್ವರ್ತಮ ಅಥವಕ್ಕೆ ಮವತ್ತಿದೆ ಮತ್ತೆ ಅರ್ಕಾವಳಿ ಕೂಡ ಇರೋದ್ರಿಂದ ವ ಆದ್ಮೇಲೆ ರ ಹೇಳ್ಬೇಕು ಫಸ್ಟ್. ಆಮೇಲೆ ತ ಆದ್ಮೇಲೆ ಮ ಹೇಳ್ಬೇಕು. ವರ್ತ್ಮಾನು ವರ್ತಂತೆ. ಅಲ್ಲಿ ಕೂಡ ತಕ್ಕೆ ಅರ್ಕಾವಳಿ ಇದೆ ಮತ್ತೆ ಅನುಸ್ವರ ಇದೆ. ಸೊ ಹಾಗಾಗಿ ವರ್ತಂತೆ ದೀರ್ಘ ಇದೆ, ಎಳಿಬೇಕು. ಮನುಷ್ಯ ಇಲ್ಲಿ ವಿಸರ್ಗ ಇದೆ. ಸೊ ಶ ಇದೆ. ಶಕ್ಕೆ ಆ ಅನ್ನುವಂತ ಸ್ವರ ಕೂಡಿರೋದ್ರಿಂದ ವಿಸರ್ಗ ಕೂಡ ಆ ಅನ್ನುವ ಸ್ವರದ ಮೂಲಕ ಕೂಡುತ್ತೆ. ಮನುಷ್ಯ ಪಾರ್ಥ ಸರ್ವಶಃ. ಇದ್ರ ಒಂದು ಅರ್ಥವನ್ನ ನೋಡೋದಾದ್ರೆ ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದಿತಃ ಅಂತ ಪಾರ್ಥನ್ಗೆ ಮತ್ತೆ ಹೇಳ್ತಾ ಇದ್ದಾನೆ. ಪಾರ್ಥ
ನಾನು ಈಗಾಗ್ಲೇ ಏನು ನಿಯಮಿತ ಕರ್ತವ್ಯಗಳ ನನಗಿಲ್ದೇ ಇದ್ರು ಕೂಡ ನಾನು ಅವುಗಳಲ್ಲಿ ನಿರತನಾಗಿದ್ದೇನೆ. ಒಂದ್ ವೇಳೆ ನಾನು ಏನಾದ್ರು ಅಂದ್ರೆ ಯದಿಹ್ಯಹಂ ನ ವರ್ತೇಯಂ, ಒಂದ್ ವೇಳೆ ಖಂಡಿತವಾಗಿಯೂ ನಾನು ಇವು ಕರ್ತವ್ಯಗಳಲ್ಲಿ ನಿಯಮಿತ ಕರ್ತವ್ಯಗಳು ನಿರತನಾಗದೆ ಹೋದ್ರೆ, ವರ್ತೇಯಂ ಅಂದ್ರೆ ನಿರತನಾಗದೆ ಇದ್ರೆ, ಜಾತು ನ ವರ್ತೇಯಂ, ವರ್ತೇಯಂ ಅಂದ್ರೆ ನಿರತನಾಗೋದು, ನ ವರ್ತೇಯಂ ಅಂದ್ರೆ ನಿರತನಾಗದೆ ಇರುವಂತದ್ದು ಅಂತ. ಜಾತು ಕರ್ಮಣ್ಯ ತಂದ್ರಿತಃ, ಎಲ್ಲಿ ಈ ಕರ್ಮಗಳಲ್ಲಿ ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗದೆ ಹೋದ್ರೆ ಏನಾಗುತ್ತೆ? ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಮಮ ಅಂತಂದ್ರೆ ನನ್ನ ಹಾಗೆ ಅಂತ, ಅಥವಾ ನನ್ನ ವರ್ತಂತೆ. ಸೊ ವರ್ತಮ ಅಂತಂದ್ರೆ ಮಾರ್ಗವನ್ನ, ಅನುವರ್ತಂತೆ, ಇಲ್ಲಿ ವರ್ತಂತೆ ಅಂತ ಬಿಡಿಸಿದಾಗ ವರ್ತಮ ಅನುವರ್ತಂತೆ ಎರಡು ಪದಗಳು ಬರುತ್ತೆ. ವರ್ತಮ ಅಂತಂದ್ರೆ ಮಾರ್ಗ, ಅನುವರ್ತಂತೆ ಅಂತಂದ್ರೆ ಅನುಸರಿಸೋದು ಅಂತ. ಹಾಗಾಗಿ ವರ್ತಂತೆ ಅಂದ್ರೆ ಮಾರ್ಗವನ್ನ ಅನುಸರಿಸೋದು ಅಂತ. ಯಾರು ಈ ಮಾರ್ಗವನ್ನ ಅನುಸರಿಸ್ತಾರೆ? ಮನುಷ್ಯರು. ಯಾವ ಮನುಷ್ಯರು? ಎಲ್ಲ ಈ ಭೂಮಿಯಲ್ಲಿರುವಂತಹ ಮನುಷ್ಯರೆಲ್ಲರೂ ಅಂತ ಅಂದ ಹಾಗೆ. ಹಾಗಾಗಿ ಯಾರು ಕೃಷ್ಣ ಹೇಳ್ತಾ ಇರುವಂತದ್ದು, ಒಂದ್ ವೇಳೆ ನಾನೇನಾದ್ರೂ ಈ ನಿಯಮಿತ ಕರ್ತವ್ಯದಲ್ಲಿ ತೊಡಗದೆ ಇದ್ರೆ, ನಿರತನಾಗದೆ ಹೋದ್ರೆ, ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನ ಅನುಸರಿಸ್ತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಇತ್ತಾ? ಯಾರು ಮಾತಾಜಿ? ನಿರ್ಮಲಾ, ನೀವಿನ ಈಗ ಅಜಿ ಇನ್ನು ಬರ್ತೀನಿ ನಾನು. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯದಿಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತ ಮಮ ಮನುಷ್ಯ ಪಾರ್ಥ ಸರ್ವಶ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಮಲಾ ಭಟ್ಟ ಮಾತಾಜಿ. ಯದಿಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಚಿತ್ರ ಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಿಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯದಿಯೇಹಂ ನ ವರ್ತೇಹಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮಾನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯದಿಹ್ಯಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ವರದಾ ಹೆಗಡೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವರದಾ ಹೆಗಡೆ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮಿತಾ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಆಯ್ತಾ? ಹಾ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 24ನೇ ಶ್ಲೋಕ. ಉತ್ಸೀದೇಯೂರಿಮೇ ಲೋಕಾಃ ನ ಕೂರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಃ ಪ್ರಜಾಃ. ಉತ್ಸೀದೇಯೂರಿಮೇ. ಉತ್ಸೀದೇಯೂರಿಮೇ ಅಂತಂದ್ರೆ ಇಲ್ಲಿ 2 ಶಬ್ದ ಇದೆ, ಉತ್ಸಿದೇಯುಹು ಮತ್ತೆ ಇಮೆ ಅಂತ. ಉತ್ಸಿದೇಯುಹು ಅಂತಂದ್ರೆ ನಾಶವಾಗುವಂಥದ್ದು ಅಂತ. ಏನ್ ನಾಶವಾಗುವಂಥದ್ದು? ಈ ಲೋಕ ಮುಂದೆ ಹೇಳ್ತಾ ಇದ್ದಾರೆ, ಇಮೆ ಅಂತ.
ಇಲ್ಲಿ ನೀವು ಉತ್ಸಿದೇಯು ಇಮೆ ಹೇಳ್ಬೋದು ಅಥವಾ ಉತ್ಸಿದೇಯೂರಿಮೆ ಅಂತ ಕೂಡಿ ಹೇಳ್ಬೋದು. ಲೋಕಃ ಲೋಕಾಹ ನ ಕುರ್ಯಾಂ ಕರ್ಮ ಚೇದಹಂ. ನ ಕುರ್ಯಾಂ ಅಂತಂದ್ರೆ ಆಚರಿಸದೇ ಇರುವಂತದ್ದು ಏನನ್ನ, ಕರ್ಮವನ್ನ. ಚೇತ್ ಆದ್ರೆ ಅಹಂ, ಚೇದಹಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚೇದಹಂ ಅಂತ ಬಿಡಿಸಿದಾಗ ಚೇತ್ ಅಹಂ ಅಂತ ಆಗುತ್ತೆ. ಇದು ಕೂಡಿನೂ ಹೇಳ್ಬೋದು ಅಥವಾ ಬಿಡಿಸಿ ಹೇಳ್ಬೋದು. ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿಮಃ ರಜಾಹ ಅಂತ ಹೇಳ್ಬೋದು. ಇದನ್ನು ಬಿಡಿಸ್ಲಿಕ್ಕೆ ಆಗದಿದ್ರೆ 2 ಪದಗಳು ಬರುತ್ತೆ ಇಲ್ಲಿ. ಉಪಹನ್ಯಾಂ ಇಮಾಹ ಅಂತ ನಾನು ಫಸ್ಟ್ ಹೇಳ್ದೆ ನೋಡಿ. ಉಪಹನ್ಯಾಂ ಇಮಾಹ, ಇಲ್ಲಿ ಮೀ ಇದೆ ಅಲ್ಲ, ಆ ಜಾಗದಲ್ಲಿ ಕೇವಲ ಸ್ವರ ಈ ತಗೊಳ್ಳೋದು, ಈ ಅನ್ನ ಮುಂದೆ ಹಾಕೋದು, ಮ ಅನ್ನ ಹಿಂದೆ ಹಾಕೋದು. ಈ ಅನ್ನ ಮುಂದೆ, ಮ ಅನ್ನ ಹಿಂದೆ ಹಾಕಿದಾಗ ಏನಾಗುತ್ತೆ, ಉಪಹನ್ಯಾಂ ಆಗುತ್ತೆ. ಮುಂದೆ ಇಮಾಹ ಆಗುತ್ತೆ. ಸೊ ಉಪಹನ್ಯಾಂ ಇಮಾಹ ಇಮಃ, ಅಲ್ಲಿ ಮಾಹ ಅನ್ಬೇಡಿ, ಉಪಹನ್ಯಾಂ ಇಮಃ ಪ್ರಜಾಹ ಅಂತ ಹೇಳ್ಬೋದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಉತ್ಸಿ ಇಲ್ಲಿ ದೀರ್ಘ ಇದೆ. ಉತ್ಸೀದೇಯೂರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಃ ಪ್ರಜಾಃ. ಇದೊಂದು ಅನುವಾದ ನೋಡೋದಾದ್ರೆ, ಇದೇನು ಭಗವಂತ ತಾನು ಅವತರಿಸಿ ಬಂದಾಗಲೂ ಕೂಡ ಇನ್ನಿತ ಕರ್ತವ್ಯಗಳಲ್ಲಿ ತೊಡಗ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ನಿರತನಾಗಿರ್ತಾರಂತ. ಸೊ ಒಂದ್ ವೇಳೆ ನಾನು ಈ ನಿಯಮಿತ ಕರ್ತವ್ಯಗಳನ್ನು ಮಾಡದೇ ಇದ್ರೆ, ಉತ್ಸಿದೇಯೂರಿಮೇ ಲೋಕಾಹ ನ ಕುರ್ಯಾಂ ಕರ್ಮ ಚೇದಹಂ, ನ ಕುರ್ಯಾಂ ಕರ್ಮ ಅಂದ್ರೆ ನಾನು ನಿಯಮಿತ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಏನಾಗತ್ತೆ, ಉತ್ಸಿದೇಯೂರಿಮೇ ಲೋಕಾಹ ಅಂದ್ರೆ ಎಲ್ಲ ಲೋಕಗಳು ನಾಶವಾಗುವು ಅಂತ ಹೇಳ್ತಾನೆ. ಸೊ ಲೋಕಗಳು ನಾಶವಾದಾಗ ಏನಾಗತ್ತೆ ಅಂತ, ಸಂಕರಸ್ಯ ಚ ಕರ್ತಾಸ್ಯಾಂ ಅಂದ್ರೆ ನಾನೇ ಈ ವರ್ಣ ಸಂಕರಕ್ಕೆ ಕಾರಣವಾಗ್ತೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಸಂಕರ ಅಂತಂದ್ರೆ ಈ ಒಂದು ಅನಪೇಕ್ಷಿತ ಜನಸಂಖ್ಯೆ ಅಂತ ಹೇಳಿ. ಈಗಾಗಲೇ ಏನು 4 ವರ್ಣಗಳಿದೆಯೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಸೊ ಪ್ರತಿಯೊಂದು ವೈಶ್ಯರಿಗೆ, ಮತ್ತೆ ಶೂದ್ರರ ಜೊತೆಗೆ, ಮತ್ತೆ ಬ್ರಾಹ್ಮಣರ ಜೊತೆಗೆ. ಸೊ ಹೀಗೆ ಒಂದೇ ಸಮಾನವಾದಂತಹ ಇದು ಇರುತ್ತೆ, ವರ್ಣಗಳು. ಸಮಾನವಾದ ವರ್ಣ ಈ ಒಂದು ಒಳ್ಳೆಯ ಜನಸಂಖ್ಯೆನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಇದ್ರಲ್ಲಿ ಮಿಶ್ರಣ ಆಯ್ತೋ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಕ್ಷತ್ರಿಯ ಬ್ರಾಹ್ಮಣ ಶೂದ್ರ, ಸೊ ಹೀಗಾಗಿ ಏನಾದ್ರು ಮಿಶ್ರಣ ಆದ್ರೆ ಸೊ ಅಲ್ಲಿ ಏನಾಗುತ್ತೆ, ಈ ವರ್ಣ ಸಂಕರಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಭಗವಂತ ಹೇಳ್ತಾ ಇರುವಂತದ್ದು, ನಾನೇ ಕರ್ತವ್ಯ ಮಾಡದೇ ಇದ್ರೆ ವರ್ಣ ಸಂಕರಕ್ಕೆ ಕಾರಣ ಆಗುತ್ತೆ, ಅದರಿಂದಾಗಿ ನಾನು ಎಲ್ಲ ಜೀವಿಗಳ ಶಾಂತಿಯನ್ನ ನಾಶ ಮಾಡಿದ ಹಾಗಾಗತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೊನೆಗೆ ಹೇಳ್ತಾ ಇರೋದು ಉಪಹನ್ಯಾಂ ಇಮಃ ಪ್ರಜಾಹ ಅಂತ. ಉಪಹನ್ಯಾಂ ಅಂದ್ರೆ ನಾಶ ಮಾಡಿದ ಹಾಗಾಗತ್ತೆ, ಏನನ್ನ, ಪ್ರಶಾಂತಿಯನ್ನ ಅಂತ. ಯಾರ್ದು, ಪ್ರಜೆಗಳದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಿವರೆಗೂ ಆಗಿದೆ? ಎಲ್ಲಿವರೆಗೂ ಹೇಳಿದ್ರು ಮಾತಾಜಿ? ನಾನು ಸ್ವಲ್ಪ ಹೇಳ್ತೀರಾ? ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಓದ್ತೀನಿ ಮಾತಾಜಿ, ನಾನು ಹೇಳ್ಬೇಕಾಗಿತ್ತು ಕಾಂತಮಣಿ. ಇವಾಗ ಯಾರು ಹೇಳ್ಬೇಕು ಮಾತಾಜಿ? ಒಬ್ರಾದ್ಮೇಲೆ ಒಬ್ರು ಹೇಳಿ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ವಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಇಮಾಂ ಪ್ರಜಾಃ. ಧನ್ಯವಾದಗಳು. ಹೇಳಿ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉತ್ಸಿದೇಯುರಿಮೇ ಲೋಕಾಃ ನ ಕುರ್ಯಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾಂ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ಶ್ಲೋಕ 24. ಉತ್ಸಿದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ
अस्याम् उपहन्यामि मा प्रजाः. हरे कृष्ण. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಹಿಮ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ 3-4 ಸರಿ ಕೂಗಿದೆ, ನಿಮ್ಗೆ ಇರ್ಲಿಲ್ಲ ನೀವು ಅವಾಗ. ಹೌದೌದು, ಇದು ಹೇಳಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇತ್ತು ಮಾತಾಜಿ. ಹಾ ಹೇಳಿ ಹೇಳಿ. ಶ್ಲೋಕ 24. ಉತ್ಸೀದೇಯುರಿಮೇ ಲೋಕಃ ನ ಕುರ್ಯಾಂ ಕರ್ಮ ಚೇತಹಂ ಸಂಕರಶ್ಚ ಚ ಕರ್ತಾಶಾಂ ಉಪಹನ್ಯಾಮಿ ಮಾಂ ಪ್ರಜಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ನರ್ಮದಾ ಶ್ರೀನಿವಾಸ್ ಮಾತಾಜಿ. ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಆಗಿದೆಯಾ ಮಾತಾಜಿ? ಹಾ ಮಾತಾಜಿ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ ತಥಾ ಸಕ್ತಃ ಚಿಕೀರ್ಷ್ಯುರ್ಲೋಕ ಸಂಗ್ರಹಂ. ಸಕ್ತ ಕರ್ಮಣ್ಯ ವಿದ್ವಾಂಸೋ. ಸಕ್ತ ಅಂತಂದ್ರೆ ಆಸಕ್ತರಾಗಿರುವಂತದ್ದು ಎಲ್ಲಿ? ಈ ಒಂದು ನಿಯಮಿತ ಕರ್ತವ್ಯದಲ್ಲಿ, ವಿದ್ಯುಕ್ತ ಕರ್ಮಗಳಲ್ಲಿ. ವಿದ್ವಾಂಸು, ಸೊ ಇಲ್ಲಿ ಬಿಡಿಸಿದಾಗ ಏನಾಗುತ್ತೆ? ಕರ್ಮಣ್ಯ ವಿದ್ವಾಂಸನ ಬಿಡಿಸಿದಾಗ ಕರ್ಮಣಿ ಅವಿದ್ವಾಂಸ ಅಂತ ಹೇಳಿ ಆಗುತ್ತೆ. ಅಲ್ಲಿ ನಮ್ಗೆ ಅನ್ಸುತ್ತೆ ವಿದ್ವಾಂಸೋ ಅಂತ ಹೇಳಿ, ಬಟ್ ಅದು ಕೂಡಿ ಬರೆದಾಗ ಅವಿದ್ವಾಂಸೋ ಅಂತ ಹೇಳಿ ಆಗುತ್ತೆ. ಸೊ ಅವಿದ್ವಾಂಸರು ಅಂತ ಹೇಳಿ, ಅಜ್ಞಾನಿಗಳು ಅಂತ ಹೇಳಿ. ಯಥಾ ಕುರ್ವಂತಿ ಭಾರತ. ಕುರ್ಯಾದ್ ದ ವ್ಯಂಜನ ಇದೆ. ವಿದ್ವಾಂಸ್ ತಥಾ ಸಕ್ತಃ. ವಿದ್ವಾಂಸ್ ತಥಾ ಸಕ್ತಃ. ಇಲ್ಲಿ ವಿದ್ವಾನ್ ತಥಾ ಆಸಕ್ತಃ 3 ಪದಗಳಿದೆ. ವಿದ್ವಾನ್ ತಥಾ ಆಸಕ್ತಃ. ಸೊ ಹಾಗಾಗಿ ವಿದ್ವಾಂಸ್ ತಥಾ ಸಕ್ತಃ. ಅಥವಾ ನೀವು ಅದನ್ನ 2 ಪದ ಮಾಡೋರಿದ್ರೆ ಮಾಡ್ಬೋದು, 3 ಪದ ಆಗುತ್ತೆ ಅಲ್ಲಿ. ವಿದ್ವಾಂಸ್ ತಥಾ ವಿದ್ವಾಂಸ್ ತಥಾ ಅಸಕ್ತಃ ಅಂತ ಹೇಳ್ಬೇಕು. ಅಲ್ಲಿ ಅವಗ್ರಹ ಇದೆ, ಬರುತ್ತೆ. ವಿದ್ವಾಂಸ್ ತಥಾ ಅಸಕ್ತಃ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಕುಡಿನೂ ಹೇಳ್ಬೋದು. ವಿದ್ವಾಂಸ್ ತಥಾ ಸಕ್ತಃ, ಅದಕ್ಕೆ ಬತ್ತಿರೋದು ಅನುಸ್ವರ ಇದೆ. ಸೊ ವಿದ್ವಾಂಸ್ ತಥಾ ಸಕ್ತಃ. ಚಿಕೀರ್ಷು, ಇಲ್ಲಿ ನಿಮ್ಗೆ ಎಲ್ಲರೂ ಕೂಡ ಕಂಟಿನ್ಯೂ ಆಗಿ ಬಂದಿದೆ, ಬಟ್ ಇದು 2 ಪದ ಆಗುತ್ತೆ. ಚಿಕೀರ್ಷು ಲೋಕ ಸಂಗ್ರಹಂ. ಸೊ ಚಿಕೀರ್ಷು ಲೋಕ ಸಂಗ್ರಹಂ ಅಂತ ಹೇಳ್ಬೋದು ನೀವು. ಅಲ್ಲಿ ಲಕ್ಕೆ ಅರ್ಕಾವಳಿ ಬಂದಿದೆ, ಬಟ್ ಅಲ್ಲಿ ನಮ್ಗೆ ರ ಕೆಲವೊಮ್ಮೆ ಉಚ್ಚಾರಣೆ ಆಗೋದಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಚಿಕೀರ್ಷುರ್ ಲೋಕ ಅನ್ನೋರಿದ್ರೆ ಅನ್ನಿ ಅಂದ್ರೆ ಒಳ್ಳೇದು. ಚಿಕೀರ್ಷುರ್ ಲೋಕ ಸಂಗ್ರಹಂ. ಅಥವಾ ನಿಮ್ಗೆ ಅದು ಕೂಡಿ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಚಿಕೀರ್ಷು ಲೋಕ ಸಂಗ್ರಹಂ ಅಂತ ಹೇಳ್ಬೋದು. ಚಿಕೀರ್ಷು ಲೋಕ ಸಂಗ್ರಹಂ. ಅಲ್ಲಿ ಅರ್ಕಾವಳಿ ಹೇಳ್ಬೇಡಿ, ಕೇವಲ ಲೋಕ ಅಂತ ಹೇಳಿ. ಚಿಕೀರ್ಷು ಲೋಕ ಸಂಗ್ರಹಂ ಅಂತ ಹೇಳ್ಬೋದು. ಚಿಕೀರ್ಷು ಲೋಕ ಸಂಗ್ರಹಂ ಅಂತಂದ್ರೆ ಜನಸಾಮಾನ್ಯರು ಈಗ ಮುನ್ನಡೆಸ್ಲಿಕ್ಕೆ ಆಶಿಸುವಂತದ್ದು ಅಂತ ಹೇಳಿ ಕರೀತಾರೆ. ಇದರ ಅರ್ಥ ನೋಡೋದಾದ್ರೆ, ಸಕ್ತಾ ಕರ್ಮಣಿ ಅವಿದ್ವಾಂಸು ಅಂದ್ರೆ ಅಜ್ಞಾನಿಗಳಾದವರು ಏನ್ ಮಾಡ್ತಾರೆ? ಹೇಗೆ ಕರ್ಮ ಮಾಡ್ತಾರೆ? ಸಕ್ತಾ ಕರ್ಮಣ್ಯ ಅವಿದ್ವಾಂಸು ಅಂದ್ರೆ ಈ ಅಜ್ಞಾನಿಗಳು ಕರ್ಮಣಿ ಅಂದ್ರೆ ಈ ನಿಯಮಿತ ಕರ್ತವ್ಯಗಳನ್ನ ಆಸಕ್ತರಾಗಿ, ಸಕ್ತ ಅಂತಂದ್ರೆ ಆಸಕ್ತರಾಗಿ ಮಾಡುತ್ತಾರೆ. ಸಾರಿ, ಆಸಕ್ತ ಅಲ್ಲ, ಆಸಕ್ತ. ಸಕ್ತ ಅಂದ್ರೆ ಆಸಕ್ತಿ ಇರುವಂತದ್ದು, ಆಸಕ್ತರಾಗಿ ಮಾಡುತ್ತಾರೆ. ಹಾಗೆಯೇ ಕುರ್ಯಾದ್ ವಿದ್ವಾಂಸ ತಥಾಸಕ್ತಃ. ಕುರ್ಯಾದ್ ವಿದ್ವಾಂಸ ತಥಾಸಕ್ತಃ ಅಂದ್ರೆ ಇಲ್ಲಿ ವಿದ್ವಾಂಸರು ಏನ್ ಮಾಡ್ತಾರೆ? ಆಸಕ್ತಿ ಇಲ್ಲದೆ ಮಾಡ್ತಾರೆ. ಕುರ್ಯಾದ್ ಅಂತಂದ್ರೆ ಮಾಡುವಂಥದ್ದು, ಏನನ್ನ? ಕರ್ಮವನ್ನ. ಮತ್ತೆ ಜನಸಾಮಾನ್ಯರು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನ ಮಾಡ್ಬೇಕು. ಹಾಗೇನೆ ಚಿಕಿತ್ಸು ಲೋಕ ಸಂಗ್ರಹಂ. ಹಾಗೇನೆ ಈ ವಿದ್ವಾಂಸರು ಹೇಗೆ
ಆಸಕ್ತಿ ಇಲ್ಲದೆ ಕಾರ್ಯವನ್ನ ಮಾಡ್ತಾರೋ ಹಾಗೆ ಜನಸಾಮಾನ್ಯರು ಕೂಡ ಒಂದು ಯೋಗ್ಯ ಮಾರ್ಗದಲ್ಲಿ ಈ ವಿದ್ವಾಂಸರು ಹೇಗೆ ಆಸಕ್ತಿ ಇಲ್ಲದೆ ಕಾರ್ಯವನ್ನ ಮಾಡ್ತಾರೋ ಅವರು ಜನಸಾಮಾನ್ಯರನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಚಿಕಿತ್ಸು ಲೋಕ ಸಂಗ್ರಹ ಕರೆದೊಯ್ಲಿಕ್ಕೆ ಕರ್ಮವನ್ನ ಮಾಡ್ಬೇಕು ಅಂತ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಹರೇ ಕೃಷ್ಣ. ಸಕ್ತ ಕರ್ಮಣ್ಯ ಅವಿದ್ವಾಂಸೋ ಯತಃ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸತಃ ಅಸಕ್ತಃ. ಚಿಕಿತ್ಸು ಲೋಕ ಸಂಗ್ರಹ. ಸರಿನಾ ಮಾತಾಜಿ? ಹರೇ ಕೃಷ್ಣ. ಮತ್ತೆ ಚಿಕಿತ್ಸು ಲೋಕ ಸಂಗ್ರಹಂ. ಚಿಕಿತ್ಸು ಲೋಕ ಸಂಗ್ರಹಂ. ಇದು ವಿದ್ವಾಂಸ್ ತಥಾಸಕ್ತಃ. ಎರಡನೇ ಲೈನಲ್ಲಿ. ಎರಡನೇ ಲೈನ್. ಮೂರನೇದು. ಮೂರನೇ ಲೈನ್ ಸಾರಿ. ಕುರ್ಯಾದ್ ವಿದ್ವಾಂಸ ತತಃ ಅಸಕ್ತಃ. ವಿದ್ವಾಂಸ್ ತಥಾಸಕ್ತಃ. ವಿದ್ವಾಂಸ್ ತತಃ ಅಸಕ್ತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಪಿಲ್ಲಾರೆಡ್ಡಿ ಪ್ರಭುಜಿ. ಹರೇ ಕೃಷ್ಣ. ಪಿಲ್ಲಾರೆಡ್ಡಿ. ಹರೇ ಕೃಷ್ಣ. ಶ್ಲೋಕ 25. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ ತಥಾ ಸಕ್ತಃ ಚಕೀಷು ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಮೂರನೇ ಲೈನ್ ಹೇಳಿ. ವಿದ್ವಾಂಸ್ ತಥಾಸಕ್ತಃ. ಇನ್ನೊಂದ್ಸಲ ಹೇಳ ಮಾತಾಜಿ. ಇಲ್ಲ, ಮೂರನೇ ಲೈನ್ ಅಷ್ಟೇ ಹೇಳಿ. ಕುರ್ಯಾದ್ ವಿದ್ವಾಂಸ್ ತಥಾ ಅಸಕ್ತಃ. ಸರಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ ಹೇಳಿ. ಶಕುಂತಲಾ ಮಾತಾಜಿ ಆಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀಷು ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನ ಬುದ್ಧಿ ಭೇದಂ ದೊಡ್ಡ ಭಾ ಇದೆ. ನ ಬುದ್ಧಿ ಭೇದಂ ಅಂದ್ರೆ ಈ ಬುದ್ಧಿ ಅನ್ನುವಂಥದ್ದು ಭಂಗವಾಗಿರುವಂಥದ್ದಕ್ಕೆ ಬುದ್ಧಿ ಭೇದಂ ಅಂತ ಕರೀತಾರೆ. ಜನಯೇತ್ ಯಾರ್ದು? ಜನರದು. ಮತ್ತೆ ಅಜ್ಞಾನಾಂ ಅಲ್ಲಿ ವ್ಯಂಜನ ಇದೆ. ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್. ಇಲ್ಲಿ ಕರ್ಮ ಸಂಗಿನಾಂ ಅಂತಂದ್ರೆ ಇಲ್ಲಿ 2 ಪದಗಳು ಬರುತ್ತೆ. ಕರ್ಮ ಮತ್ತೆ ಸಂಗಿನಾಂ ಅಂತ ಕೂಡಿ ಹೇಳ್ಬೋದು. ಅಂದ್ರೆ ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿ ಇರುವವನಿಗೆ ಕರ್ಮ ಸಂಗಿನಾಂ ಅಂತ ಹೇಳ್ತಾರೆ. ಜೋಷಯೇತ್ ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿ. ಆಮೇಲೆ ಸರ್ವಕರ್ಮಾಣಿ ಅಂದ್ರೆ ಎಲ್ಲ ಕರ್ಮಗಳು. ವಿದ್ವಾಂಸರು. ಯುಕ್ತಃ ನಿರತರಾಗುವಂಥದ್ದು. ಸಮಾಚರನ್. ಸೊ ತುಂಬಾನೇ ವ್ಯಂಜನಗಳಿದೆ ಇಲ್ಲಿ. ಸೊ ವ್ಯಂಜನಗಳನ್ನ ನೀವು ಅಲ್ಪವಾಗಿ ಉಚ್ಚರಿಸಬೇಕಾಗತ್ತೆ. ನೋಡ್ಕೊಂಡು ಹೇಳಿ. ಇದರ ಒಂದು ಅರ್ಥ ತಿಳ್ಕೊಳ್ಳೋದಾದ್ರೆ ನ ಬುದ್ಧಿ ಭೇದಂ ಜನಯೇತ್
ಅಜ್ಞಾನಾಂ ಕರ್ಮ ಸಂಗಿನಾಂ. ಈ ಅಜ್ಞಾನಿಗಳು ಎಲ್ಲ ಬಗೆಯ ಚಟುವಟಿಕೆಗಳನ್ನ ಬಿಟ್ಟು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ. ಕ್ಷಮಿಸಿ, ಸ್ವಲ್ಪ ಕೆಲಸ ಬಂತು. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ. ಈಗ ಜನರ ಮನಸ್ಸು ಕಲ್ಕುತ್ತೆ. ಹೇಗೆ ಕಲ್ಕುತ್ತೆ? ಈ ನಿಯಮಿತ ಕರ್ತವ್ಯ ಮಾಡಿದಾಗ ಅವರು ಕರ್ಮ ಫಲಕ್ಕೆ ಅಂಟ್ಕೊಂಡ್ ಬಿಡ್ತಾರೆ. ಸೊ ಅನ್ಕೊಂಡಿರೋರು ಎಲ್ಲ ಕರ್ಮವನ್ನ ಮಾಡೋದು ನಿಲ್ಸಿಬಿಟ್ರೆ ಅವರ ಮನಸ್ಸು ಕಲ್ಕುತ್ತೆ ಅಂತ. ಅಂದ್ರೆ ನಿಯಮಿತ ಕರ್ತವ್ಯಗಳ ಕರ್ಮ ಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನ ನಿಲ್ಲಿಸಿಬಿಟ್ರೆ ಅವರ ಮನಸ್ಸು ಕಲ್ಕುತ್ತೆ. ಈಗ ಒಮ್ಮೆ ನಮ್ಗೆ ಅವರು ಕರ್ಮ ಮಾಡುವಂತವ್ರಿಗೆ ನೀನು ಮಾಡ್ಲೇಬೇಡ ಅಂತ ಹೇಳ್ಬಿಟ್ಟಾಗ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಗೊಂದಲ ಉಂಟಾಗುತ್ತೆ. ಅದರಿಂದ ಜ್ಞಾನಿ ಆದವನು ಏನ್ ಮಾಡ್ಬೇಕು ಅಂದ್ರೆ ವಿದ್ವಾನ್ ಯುಕ್ತ ಸಮಾಚಾರನ್, ಅಂದ್ರೆ ಇದು ಸ್ವಲ್ಪ ಹಿಂದೆ ಮುಂದೆ ಇದೆ, ಹಾಗಾಗಿ ಅದು ಸೆಂಟೆನ್ಸ್ ಫ್ರೇಮ್ ಆಗೋದು ಮೇಲೆ ಕೆಳಗೆ ಆಗುತ್ತೆ. ನಾನು ಎಲ್ಲಿಂದ ಅದು ಸೆಂಟೆನ್ಸ್ ವಾಕ್ಯ ಕೂಡುತ್ತೋ ಅಲ್ಲಿಂದ ಹೇಳ್ತೇನೆ. ವಿದ್ವಾನ್ ಯುಕ್ತ ಸಮಾಚಾರ. ಹಾಗಾಗಿ ವಿದ್ವಾಂಸರು ಆತನ ಕೆಲಸವನ್ನ ನಿಲ್ಲಿಸಿ ಬಿಡಬಾರ್ದು. ನೀನ್ ತಪ್ಪು ಮಾಡ್ತಾ ಇದೀಯಾ, ಇದನ್ನ ಬಿಟ್ಬಿಡು, ಹೀಗೆ ಅವ್ರಿಗೆ ಹೇಳಿ ನಿಲ್ಲಿಸಿ ಬಿಡಬಾರ್ದು. ಅದನ್ನ ಭಕ್ತಿ ಭಾವದಿಂದ ಕೆಲಸ ಮಾಡಿ, ಅಂದ್ರೆ ಈ ಜೋಶ ಏತ್ ಅಂತ, ಅಂದ್ರೆ ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಈ ಯಾರು ಅಜ್ಞಾನಿಗಳಿದ್ದಾರೋ, ಅಜ್ಞಾನಿಗಳು ಅಂದ್ರೆ ಇಲ್ಲಿ ಮೇಲೆ ಜನಯೇತ್ ಅಜ್ಞಾನ ಅಂತ ಇದೆ ನೋಡಿ. ಸೊ ಆತ ವಿದ್ವಾಂಸನಾದನು ಅಂತ ಅಜ್ಞಾನಿಗಳ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಚಟುವಟಿಕೆ ಮಾಡ್ಲಿಕ್ಕೆ ಅವ್ರಿಗೆ ಹೇಳ್ಬೇಕು. ಯಾವ ಕ್ರಮದಲ್ಲಿ ಚಟುವಟಿಕೆ ಮಾಡ್ಲಿಕ್ಕೆ ಹೇಳ್ಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆ ಕ್ರಮದಲ್ಲಿ ಅವರ ಒಂದು ಬೆಳವಣಿಗೆ ಇರೋ ತರ ಕರ್ಮ ಮಾಡ್ಲಿಕ್ಕೆ ಅವ್ರಿಗೆ ಹೇಳ್ಬೇಕು. ಕರ್ಮ ಬಿಡ್ಬೇಕು ಅಂತ ಹೇಳಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿ ಅಂತ ಹೇಳ್ಬೇಕು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ. ಎಲ್ಲಿವರೆಗೂ ಬಿಟ್ಟಿದ್ದಾರೆ ಹೇಳೋದವ್ರು? ಇಲ್ಲಿ ಯಾರು ಹೇಳಿದ್ರಿ ಇನ್ನು ಕೊನೆಗೆ? ಪಿಲ್ಲಾರೆಡ್ಡಿ ಪ್ರಭು. ಸಾರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹಾ. ಶ್ಯಾಮಲಾ ಮಾತಾಜಿ, ಶಕುಂತಲಾ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕರ್ಮ ಸಂಗಿನಂ. ಕೇಳಿಸ್ತದೆ ಮಾತಾಜಿ? ಹಾ ಮಾತಾಜಿ, ಎಲ್ರು ಹೇಳ್ತಾರೆ. ಶಿವಗಂಗಾ ಮಾತಾಜಿ ಇಬ್ರು ಇದಾರ. ಓಕೆ, ಹೇಳಿರಿ ಮಾತಾಜಿ. ಶಿವಗಂಗಾ 1 ಹೇಳಿದ್ಮೇಲೆ ಶಿವಗಂಗಾ 2 ಹೇಳಿ ನೀವು. ಮಾತಾಜಿ ನಾನು ಹೇಳ್ತಿದ್ದೇನೆ. ಹಾ ಹೇಳಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳಿ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಕೃಷ್ಣ ಮಾತಾಜಿ. ಚೆನ್ನಾಗಿದವಾ?
ನ ಬುದ್ಧಿಭೇ ಉತ್ಸಾಹನ ನಾನು ಹರೇ ಕೃಷ್ಣ ಹರೇ ಅವತಾರ ಕೃಷ್ಣ ಇರ್ತೇನೆ ಮ್ಯೂಟ್ ಅಂತ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸುಷ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ ಸುಷ್ಮಾ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ಯಾನ್ ಯುಕ್ತಃ ಸಮಾಚಾರನ್. ಅದು ವಿದ್ವಾನ್ ಮಾತಾಜಿ. ವಿದ್ವಾನ್ ಯುಕ್ತ ವಿದ್ವಾನ್ ಸಮಾಚರನ್. ಮತ್ತೆ ಜನಯೇತ್ ಹೇಳಿ ಮಾತಾಜಿ. ಜನಯೇತ್ ಯ ಇದೆ ಅಲ್ಲಿ. ಜನಯೇತ್ ಫಸ್ಟ್ ಇಂದ ಹೇಳೋಣ ಮಾತಾಜಿ. ಬೇಡ, ಅದಷ್ಟು ಹೇಳಿ. ಜನಯೇತ್. ಜನಯೇತ್. ಮತ್ತೆ ಇಲ್ಲಿ 3ನೇ ಲೈನ್ ಜೋಷಯೇತ್. ಜೋಷಯೇತ್. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ನ ಬುದ್ಧಿ ಭೇದಂ ಜನ ಏತ ಅಜ್ಞಾನಂ ಕರ್ಮ ಸಂಗೀನಾಂ ಜೋ ಏತ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚಾರನ್. ಹರೇ ಕೃಷ್ಣ ಮಾತಾಜಿ. ವಿದ್ವಾನ್ ಯುಕ್ತ ಸಮಾಚಾರ. ಯುಕ್ತ ಅಂತ ಮಧ್ಯದಲ್ಲಿ ವಿಸರ್ಗ ಇದ್ದಾಗ ಹೇಳ್ಬಾರ್ದು. ಅದೇ ಅಲ್ಪವಾಗಿ ಹ ಹೇಳ್ಬೇಕು. ಅಲ್ಪವಾಗಿ ಬರ್ಬೇಕು ಮಾತಾಜಿ. ಹ ಯುಕ್ತ ಯುಕ್ತ. ನನ್ ಕೇಳಿಸ್ತಾ ಇದೆಯಾ? ಯುಕ್ತ ಕೇಳಿಸ್ತಾ ಇದೆ. ಯುಕ್ತ ಸಮಾಚರನ್. ವಿದ್ವಾನ್ ಯುಕ್ತ ಸಮಾಚಾರನ್. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಹೇಳಿದಾರಾ 5 ಜನ ಆದ್ರ? ಮತ್ತೆ ನೆಕ್ಸ್ಟ್ ಹೋಗಿ. ಮತ್ತೆ ಭಗವದ್ಗೀತೆ ಅಧ್ಯಾಯ 3ರ 27ನೇ ಶ್ಲೋಕ. ಪ್ರಕೃತೆ ಕ್ರಿಯಮಾಣಾನಿ ಗುಣ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಹಿ. ಗುಣೈಹಿ ಅನ್ಬೇಡಿ, ಗುಣೈ ನಕ್ಕೆ ಐ ಚಿಹ್ನೆ ಇದೆ. ಗುಣ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ. ಇಲ್ಲಿ ಕೂಡಿದೆ, ನೀವು ಬೇರೆ ಬೇರೆ ಹೇಳ್ಬೋದು. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಇದು ಕೂಡಿನೂ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಕರ್ತಾಹಂ ಇತಿ ಮನ್ಯತೆ. ಇಲ್ಲಿ 2 ಪದ ಕೂಡಿದೆ, ಕರ್ತ ಮತ್ತೆ ಅಹಂ. ಅದಕ್ಕಾಗಿ ಅಲ್ಲಿ ಅವಗ್ರಹ ಇದೆ, ಹಚ್ತಾರೆ. ಕರ್ತಾಹಂ ಇತಿ ಮನ್ಯತೆ. ಇದರ ಅನುವಾದ ನೋಡೋದಾದ್ರೆ, ಒಂದು ಅರ್ಥ ತಿಳ್ಕೊಳ್ಳೋದಾದ್ರೆ, ಪ್ರಕೃತಿ ಕ್ರಿಯಮಾಣನೆ ಗುಣೇ ಕರ್ಮಾಣಿ ಸರ್ವಶಃ. ಈ ಪ್ರಕೃತಿಯಲ್ಲಿ ವಾಸ್ತವವಾಗಿ ಪ್ರಕೃತಿ ಕ್ರಿಯಮಾಣಾನಿ, ಭೌತಿಕ ಪ್ರಕೃತಿಯ ಕ್ರಿಯೆ ಹೇಗೆ ಮಾಡಲ್ಪಟ್ಟಿದೆ ಅಂತಂದ್ರೆ, ಗುಣೈ ಕರ್ಮಾಣಿ ಸರ್ವಶಃ 3 ಗುಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಆದ್ರೆ ಅಹಂಕಾರ ವಿಮೂಢಾತ್ಮ, ಆದ್ರೆ ಅಹಂಕಾರದಿಂದ ವಿಮೂಢಾತ್ಮ ಅಂದ್ರೆ ಮೂಢನಾದವನು ಅಂತ. ಏನ್ ತಿಳ್ಕೊಳ್ತಾನೆ? ಕರ್ತಾಹಂ ಇತಿ ಮನ್ಯತೆ, ತಾನೇ ಕಾರ್ಯಗಳನ್ನ ಮಾಡ್ತೇನೆ ಅಂತ ಹೇಳಿ ತಿಳ್ಕೊಳ್ತಾನೆ. ಹಿಂದಿನ ಒಂದು ಶ್ಲೋಕದಲ್ಲಿ ಏನ್ ಹೇಳಿರುವಂತದ್ದು, ಈ ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತ ಯಾರು ವಿದ್ವಾಂಸನವನು ಅಜ್ಞಾನಿಗಳನ್ನ ಎಲ್ಲ ಭಕ್ತಿ ಚಟುವಟಿಕೆಯಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ. ಭಕ್ತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ಅವ್ರೇನ್ ತಿಳ್ಕೊಳ್ತಾರೆ? ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಭಗವಂತ ಹೇಳ್ತಾ ಇರೋದು, ಮೂಢರಾದವರು ಮಾತ್ರ ಹೀಗೆ ತಿಳ್ಕೊಳ್ತಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದು ಅವನು ಮಾಡಲ್ಲ, ಪ್ರಕೃತಿಯ 3 ಗುಣಗಳು ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಹೇಳಿದ್ರಲ್ಲ ಕರ್ತ ಕರೆಕ್ಟ್ ಇದೆ ನೀವು ಹೇಳಿರೋದು. ಕರ್ತಾಹಂ ಅಂತ ಹೇಳಿದ್ರಿ. ಅಲ್ಲಿ ನೀವು ಕರ್ತಾ ಅಂತ ಜಾಗ ಬಿಟ್ರೆ ಅಹಂ ಅಂತ ಹಚ್ಬೇಕು. ಇಲ್ಲಾಂದ್ರೆ ಕೂಡಿ ಹೇಳೋದಾದ್ರೆ ಕರ್ತಾಹಂ ಅಂತ ಹೇಳ್ಬೇಕು. ಕರ್ತಾ ಅಂತ ಸ್ಪೇಸ್ ಬಿಟ್ಬಿಟ್ರೆ ಅಹಂ ಅಂತ ಹಚ್ಚಲೇಬೇಕು ಅಲ್ಲಿ. ಕರ್ತಾ ಅಹಂ ಇತಿ ಮನ್ಯತೆ ಅಂತ. ಇಲ್ಲಾಂದ್ರೆ ಕರ್ತಾಹಂ ಇತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ.
ಕರೆಕ್ಟಾ ಮಾತಾಜಿ? ಇಲ್ಲ ಮಾತಾಜಿ, ಅಲ್ಲಿ ನೀವು ಹೇಳ್ತಾ ಕರ್ತಾ ಹಮಿತಿ ಮನ್ಯತೆ ಹೀಗೆ ಹೇಳ್ತಾ ಇದ್ದೀರಾ. ಕರ್ತಾ ಅಹಮಿತಿ ಮನ್ಯತೆ ಅಂತ ಹೇಳ್ಬೇಕು ನೀವು, ಅಲ್ಲಿ ಹಚ್ಬೇಕು. ಇಲ್ಲಾಂದ್ರೆ ಕರ್ತಾಹಂ ಕೂಡಿ ಹೇಳ್ಬೇಕು, ಕರ್ತಾಹಂ ಇತಿ ಮನ್ಯತೆ. ಅದ್ ಬಿಟ್ರೆ ಮಾತಾಜಿ ಇನ್ಯಾವ ತರ ಹೇಳಿದ್ರಿ? ಕೂಡಿ ಹೇಳಿದ್ರೆ ಹೇಗೆ? ಕರ್ತಾ ಅಹಂ ಕೂಡಿ ಹೇಳೋದಾದ್ರೆ ಕರ್ತಾಹಂ ಇತಿ ಮನ್ಯತೆ, ಕರ್ತಾಹಂ ಇತಿ ಮನ್ಯತೆ, ಕರ್ತಾಹಂ ಇತಿ ಮನ್ಯತೆ. ಕರ್ತಾಹಂ ಇತಿ ಮನ್ಯತೆ. ಇಲ್ಲ, ನೀವು ಅಲ್ಲಿ ಸ್ಪೇಸ್ ಕೊಡ್ತಾ ಇದ್ದೀರಾ. ಕರ್ತಾ ಆದ್ಮೇಲೆ ಸ್ವಲ್ಪ ಬಿಡ್ತಾ ಇದ್ದೀರಾ ನೀವು, ಅದು ಬಿಡಬಾರ್ದು. ಕರ್ತಾಹಮಿತಿ ಮನ್ಯತೆ, ಕರ್ತಾಹಮಿತಿ ಮನ್ಯತೆ, ಕರ್ತಾಹಮಿತಿ ಮನ್ಯತೆ. ಸರಿ ಸರಿ ಹೋಯ್ತಾ ಮಾತಾಜಿ? ಸರಿ 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 ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಂಜಾ ಮಾತಾಜಿ. ವಂಜಾ ಮೂರ್ತಿ ಮಾತಾಜಿ. ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಕಂಟಿನ್ಯೂ ಮಾಡೋಣ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 28ನೇ ಶ್ಲೋಕ. ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು ಮಹಾಬಾಹೋ. ಇಲ್ಲಿ ತತ್ವವಿತ್ ತು ಮಹಾಬಾಹೋ ಅಂತ ಹೇಳ್ತಾ ಇರುವಂತದ್ದು. ತತ್ವವಿತ್ ಅಂತಾನೆ ಪರಮ ಸತ್ಯವನ್ನ ತಿಳಿದವನು ಅಂತ. ಗುಣ ಕರ್ಮ ವಿಭಾಗಯೋಹು, ಇಲ್ಲಿ ಕೂಡ ಬಿಡಿಸ್ಬೋದು, ಕೂಡಿದೆ. ಗುಣ ಕರ್ಮ ಬೇರೆ, ವಿಭಾಗಯೋಹು ಬೇರೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಸೊ ಇದು ಏನು ನಿಮ್ಗೆ ಅಷ್ಟು ಕಷ್ಟ ಇಲ್ಲ, ಸರಳವಾಗಿ ಹೇಳ್ಬೋದು. ಅರ್ಥವನ್ನ ನೋಡೋಣ. ತತ್ವವಿತ್ತು ಮಹಾಬಾಹು ಗುಣ ಕರ್ಮ ವಿಭಾಗಯೋಹು ಅಂತ. ತತ್ವವಿತ್ತು ಅಂತಂದ್ರೆ ಪರಮ ಸತ್ಯವನ್ನ ತಿಳಿದವನು ಅಂತ ಹೇಳಿ. ಹಾಗಾಗಿ ಯಾರು ತಿಳಿದಿರ್ತಾರೋ ಮಹಾಬಾಹು ಅಂತ ಹೇಳ್ತಾ ಇದ್ದಾರೆ. ಮಹಾಬಾಹು ಅಂತಂದ್ರೆ ಶಕ್ತಿಯುತವಾದಂತ ತೋಳುಗಳನ್ನ ಉಳ್ಳವನಿಗೆ ಮಹಾಬಾಹು ಅಂತ ಹೇಳ್ತಾರೆ. ಸೊ ಅರ್ಜುನನಿಗೆ ಮಹಾಬಾಹು ಅಂತ ಉಲ್ಲೇಖಿಸ್ತಾ ಕೃಷ್ಣ ಹೇಳ್ತಾರೆ, ಯಾರು ಪರಮ ಸತ್ಯವನ್ನ ತಿಳಿದಿರ್ತಾನೋ ಅವನು ಗುಣ ಕರ್ಮ ವಿಭಾಗಯೋಹು ಅಂತಂದ್ರೆ ಈ ಗುಣಗಳ ಕರ್ಮಗಳ ವ್ಯತ್ಯಾಸ ಅವ್ರಿಗೆ ತಿಳಿದಿರುತ್ತೆ ಅಂತ ಹೇಳಿ. ಮತ್ತೆ ಗುಣಾಗುಣೇಶು ವರ್ತಂತೆ. ಈ ಗುಣಾಗುಣೇಶು ವರ್ತಂತೆ ಅಂತಂದ್ರೆ ಈ ಇಂದ್ರಿಯಗಳ ಮತ್ತೆ ಇಂದ್ರಿಯ ತೃಪ್ತಿ, ಇಂದ್ರಿಯಗಳ ಒಂದು ಆಸೆಯಲ್ಲಿ ಮತ್ತೆ ಇಂದ್ರಿಯ ಒಂದು ತೃಪ್ತಿಯಲ್ಲಿ ಅವ್ರಿಗೆ ತೊಡಗೋದಿಲ್ಲ ಅಂತ. ಗುಣಗುಣೇಶು ವರ್ತಂತೆ. ವರ್ತಂತೆ ಅಂದ್ರೆ ತೊಡಗದೇ ಇರುವಂತದ್ದು, ಇದರಲ್ಲಿ ಇಂದ್ರಿಯ ಮತ್ತೆ ಇಂದ್ರಿಯ ತೃಪ್ತಿಯ ಕಾರ್ಯಗಳಲ್ಲಿ ತೊಡಗೋದಿಲ್ಲ ಅಂತ. ಆಮೇಲೆ ಇತಿ ಮತ್ವಾನ ಸಜ್ಜತೆ. ಹಾಗಾಗಿ ಅವನಿಗೆ ಭಕ್ತಿ ಸೇವೆ ಮತ್ತೆ ಆಸಕ್ತಿ ಇರುವಂತಹ ಫಲದಾಸಕ್ತಿ ಇರುವಂತಹ ಕರ್ಮ, ಇವುಗಳ ಮಧ್ಯೆ ಇತಿ ಮತ್ವಾನ ಸಜ್ಜತೆ ಅಂತಂದ್ರೆ ಅವನಿಗೆ ವ್ಯತ್ಯಾಸ ತಿಳಿದಿರುತ್ತೆ ಅಂತ ಹೇಳಿ. ಹಾಗಾಗಿ ಅವನು ಈ ಫಲದ ಆಸೆಯ ಕೆಲಸಗಳಲ್ಲಿ ತೊಡಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 28.
ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮಹಾತ್ವಾ ನ ಸಜ್ಜತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಸುನೀತಾ ಮಾತಾಜಿ, ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಕೋಡಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹರೇ ಕೃಷ್ಣ. ಹರೇ ಗಾಯತ್ರಿ ಕೃಷ್ಣ. ಮಾತಾಜಿ. ಗಾಯತ್ರಿ ಮಾತಾಜಿ ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 29ನೇ ಶ್ಲೋಕ. ಪ್ರಕೃತೇರ್ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣ ವಿದೋ ಮಂಧಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತೇರ್ಗುಣ, ಗೂಕಿ ಮುಂಚೆ ರ ಹಚ್ಚಬೇಕು. ಎರಡು ವಾಕ್ಯಾವಳಿ ಇದೆ. ಪ್ರಕೃತೇರ್ಗುಣ ಇಲ್ಲಿ ಸಮ್ಮಾಡಾಹ ಅಂತ ಇದೆ. ಮೇ ಬಿ ತಪ್ಪಿದೆ, ಅದು ಸಮ್ಮೂಢಾಹ ಆಗ್ಬೇಕದು. ಅಲ್ಲ, ನೋಡ್ಕೊಳ್ಳಿ ಒಂದ್ ಸ್ವಲ್ಪ ಭಗವದ್ಗೀತೆ ಪುಸ್ತಕದಲ್ಲಿ. ಪ್ರಕೃತೇರ್ ಗುಣ ಸಮ್ಮೂಢಾಹ ಆಗ್ಬೇಕು ನೋಡಿ, ಅದ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತೇರ್ ಗುಣ ಅಂದ್ರೆ ಇದನ್ನ ಬಿಡಿಸಿದಾಗ 2 ಪದಗಳಾಗತ್ತೆ. ಪ್ರಕೃತೇಹಿ ಮತ್ತೆ ಗುಣ. ಪ್ರಕೃತೇಹಿ ಮತ್ತೆ ಗುಣ, ಸೊ ಕೂಡಿದಾಗ ಪ್ರಕೃತೇರ್ ಗುಣ ಆಗತ್ತೆ. ಸಮೂಢಾಹ, ಸಮೂಢಾಹ ಅಂತಂದ್ರೆ ಮೂರ್ಖರನ್ನ ಹೇಳ್ತಾ ಇರುವಂತದ್ದು, ಅಂದ್ರೆ ಒಬ್ಬ ಒಳ್ಳೆ ಮೂರ್ಖ ಅಂತ. ಮೂಢ ಅಂತಂದ್ರೆ ಒಬ್ಬ ಕೇವಲ ಮೂರ್ಖ, ಸಾಧಾರಣ ಮೂರ್ಖ. ಸಮೂಢಾಹ ಅಂತಂದ್ರೆ ಒಬ್ಬ ಒಳ್ಳೆ ಮೂರ್ಖ ಅಂತ. ಸಜ್ಜಂತೆ ಗುಣ ಕರ್ಮಸ್ಸು. ಆಮೇಲೆ ತಾನ ಕೃಷ್ಣ ವಿದೋ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಕೂಡಿ ಬರೀಲಿಲ್ಲ ಅಂದ್ರೆ ನ ವ್ಯಂಜನ ಬರುತ್ತೆ, ತಾನ್. ಬಟ್ ಅಲ್ಲಿ ಕೂಡಿ ಬರೆದಿದ್ದಾರೆ. ಕೂಡಿ ಬರೆದಿದಾಗ ತಾನ ಕೃಷ್ಣೋ ವಿಧೋ ಅಂತ ಆಗುತ್ತೆ. ತಾನ ಕೃಷ್ಣ ವಿದೋ, ತಾನ ಕೃಷ್ಣ ವಿದೋ. ಬಿಡಿಸಿದಾಗ ತಾನ್ ಅಕೃಷ್ಣ ವಿದಃ ಅಂತ ಆಗುತ್ತೆ. ಅಂದ್ರೆ ಅಕೃಷ್ಣ ವಿದಃ ಅಂತಂದ್ರೆ ಕಡಿಮೆ ಜ್ಞಾನವನ್ನ ಉಳ್ಳವರು ಅಂತ ಹೇಳಿ. ಮತ್ತೆ ಮಂದಾನ್ ಅಂತ ಹೇಳ್ತಾ ಇರುವಂತದ್ದು. ಮಂದನ್ ಅಂದ್ರೆ ಮಂದ ಬುದ್ಧಿಯವರಿಗೆ ಹೇಳ್ತಾ ಇರುವಂತದ್ದು. ಕೃಷ್ಣವಿನ್ನ ಅಂದ್ರೂ ಕೂಡ ಇಲ್ಲಿ ಬಿಡಿಸಿದಾಗ ಕೃಷ್ಣವಿತ್ ಅಂತ ಆಗುತ್ತೆ. ಕೃಷ್ಣವಿನ್ನ ವಿಚಾಲಯೇತ್ ಅಂತ. ಕೃಷ್ಣವಿತ್ ವಿಚಾಲಯೇತ್ ಅಂತ ಕರೀತಾನೆ, ನ ವಿಚಾಲಯೇತ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಕೃಷ್ಣವಿನ್ನ ಅಂತಂದ್ರೆ ಜ್ಞಾನ ಇಲ್ಲದೆ ಇರುವಂತದ್ದು, ಯಾರಿಗೆ ನಿಜವಾಗಿಯೂ ಕೂಡ ಜ್ಞಾನ ಇಲ್ಲ ಅಂತ ಕೃಷ್ಣವಿತ್. ವಿಚಾಲಯೇತ್ ಅಂತಂದ್ರೆ ಗೊಳಿಸುವಂತವ್ರು ಅಂತ. ಇದರ ಅರ್ಥವನ್ನ ನೋಡೋದಾದ್ರೆ ಪ್ರಕೃತಿರ್ ಗುಣ ಸಮೂಢಾಹ, ಈ ಏನು ಭೌತಿಕ ತ್ರಿಗುಣಗಳಿದ್ದಾವೋ, ತ್ರಿಗುಣಗಳಿಂದ ಈ ಮೂರ್ಖರು ಸಮೂಢಾಹ ಮೂರ್ಖರು ಸಜ್ಜಂತೆ ಗುಣಕರ್ಮಸ್ಸು ಅಂತ ಮೂಢರಾದಂತಹ ಅಜ್ಞಾನಿಗಳು ಪೂರ್ಣವಾಗಿ ಸಜ್ಜಂತೆ ಅಂತ ತೊಡಗ್ತಾರೆ ಅಂತ ಹೇಳಿ. ಎಲ್ಲಿ ನಿರತರಾಗ್ತಾರೆ ಅಂತ ಹೇಳಿ. ಎಲ್ಲಿ ನಿರತರಾಗ್ತಾರೆ? ಗುಣಕರ್ಮಸ್ಸು, ಐಹಿಕ ಚಟುವಟಿಕೆಗಳಲ್ಲಿ ಆಸಕ್ತರಾಗಿರ್ತಾರೆ ಅಂತ. ಆಮೇಲೆ ತಾನ ಕೃಷ್ಣ ವಿದೋ ಮಂದಾನ್, ಈ ಯಾರು ಕೆಲಸ ಮಾಡ್ತಾ ಇರ್ತಾರೋ, ಯಾರು ಕರ್ಮವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ, ಅವನು ಕರ್ತವ್ಯಗಳನ್ನ ನಿರ್ವಹಿಸಿದಾಗ ಅವನ ಅಜ್ಞಾನದಿಂದ ಏನಾಗುತ್ತೆ, ಆ ಕೆಲಸಗಳು ಕೆಳಮಟ್ಟದ್ದಾಗಿರುತ್ತೆ ಅಂತ. ತಾನ್ ಕೃಷ್ಣೋ ವಿದೋ ಮಂದಾನ್ ಅಂದ್ರೆ ಆ ಕರ್ತವ್ಯಗಳು ಕೆಳಮಟ್ಟದ್ದಾಗಿರುತ್ತೆ. ನಮ್ಗೆ ಗೊತ್ತಿರುತ್ತೆ, ಯಾರಿಗೆ? ಬಲ್ಲವರಿಗೆ, ವಿದ್ವಾಂಸನಿಗೆ ಗೊತ್ತಿರುತ್ತೆ ಅವನ ಕರ್ತವ್ಯಗಳು ಕೆಳಮಟ್ಟದ್ದಾಗಿದೆ ಅಂತ. ಆದ್ರೂ ಕೂಡ ವಿವೇಕಿಗಳು ಏನ್ ಮಾಡ್ಬೇಕು, ಅವರನ್ನ
ಕೃಷ್ಣವಿನ್ನ ವಿಚಾಲಯೇತ್. ಸೊ ಅಂತ ಅವಿವೇಕಿಗಳನ್ನ ವಿವೇಕಿಗಳು ವಿಚಲನೆ ಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತೆ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಆನಂದ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಹರೇ ಕೃಷ್ಣ. ಪ್ರಭುಜಿ ನೀವು ಒಂದು ಸಮೂಢಾಹ ಅಂತ ಹೇಳಿ ಕೊನೆಗೆ ಢ ಆದ್ಮೇಲೆ ವಿಸರ್ಗ ಇದೆ. ಒಂದು ಸಮೂಢ ಹೇಳ್ಬೇಕು, ಇಲ್ಲಾಂದ್ರೆ ಸಮೂಢಾಹ ಅಂತ ಹೇಳ್ಬೇಕು. ಅಲ್ಲಿ ಸ್ವಲ್ಪ ಅದು ಬರ್ಲೇಬೇಕು. ನಮ್ಗೆ ಸ್ವಲ್ಪ ಹೇಳ್ಲಿಕ್ ಬರೋದಿಲ್ಲ, ಹಾಗಾಗಿ ಪೂರ್ಣ ಹೇಳ್ತೇವೆ. ಪ್ರಕೃತಿರ್ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಇಲ್ಲಿ ಕೃತ್ನ ಬರಂಗಿಲ್ಲ, ಅಲ್ಲಿ ಸ ಒತ್ ಕೂಡ ಇದೆ. ಸ ಕೂಡ ಹೇಳ್ಬೇಕು. ಕೃಷ್ಣವಿದೋ, ಆಮೇಲೆ ಕೃಷ್ಣವಿನ್ನ, ಕೃತ್ಸವಿನ್ನ. ಸೋಕೆ ಸ ಒತ್ತು ನ ಒತ್ತಿದೆ. ಕೃಷ್ಣವಿನ್ನ. ನಂದಾಗಿಲ್ಲ ಮಾತಾಜಿ. ಆಗ್ಲಿಲ್ಲ ಮಾತಾಜಿ. ಹೇಳಿ ಮಾತಾಜಿ ಬೇಗ. ಹರೇ ಕೃಷ್ಣ. ಪ್ರಕೃತೆ ಗುಣ ಸಂಮೂಢಃ ಸಂಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಹರೇ ಕೃಷ್ಣ. ಸಜ್ಜಂತೆ ಮಾತಾಜಿ ಎರಡನೇ ಲೈನಲ್ಲಿ ಸಜ್ಜಂತೆ. ಸಜ್ಜಂತೆ ಗುಣಕರ್ಮಸು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಕೂಗಿರ್ತೀನಿ, ನೀವು ಇರೋದಿಲ್ಲ ಆ ಟೈಮಿಗೆ. ನೀವು ಆಮೇಲೆ ಗೊತ್ತಾಗ್ಲಿಲ್ಲ ಮಾತಾಜಿ. ಬರ್ತೀನಿ ಅಲ್ಲಿವರೆಗೆ ಇರಿ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಪ್ರಕೃತೈರ್ಗುಣ ಸಮ್ಮೂಢಃ ಸಜ್ಜಂತೆ ಗುಣಕರ್ಮಸು ತಾನ್ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಪ್ರಕೃತೈರ್ಗುಣ ಸಮ್ಮಾಢ ಸಜ್ಜಂತೆ ಗುಣಕರ್ಮಸು. ಹರೇ ಕೃಷ್ಣ. ಅದು ಸಮೂಢಾಹ ಇದೆ, ಎಲ್ರು ಚೇಂಜ್ ಮಾಡ್ಕೊಳ್ಳಿ. ಸಮ್ಮಾಡ ತಪ್ಪಿದೆ, ಅಲ್ಲಿ ಸಮೂಢಾಹ ಆಗ್ಬೇಕು. ಪ್ರಕೃತಿರ್ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸವಿದೋ ಮಂದಾನ್ ಕೃತ್ಸವಿನ್ನ ವಿಚಾಲಯೇತ್. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತೆ ಗುಣ ಸಮ್ಮೂಢಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿಧೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 29. ಪ್ರಕೃತೆ ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 30ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ. ಇದನ್ನ ಬಿಡಿಸಿದಾಗ
ಇಲ್ಲಿ 3 ಪದಗಳಾಗತ್ತೆ. ಸನ್ಯಸ್ಯ, ಆಮೇಲೆ ಅಧ್ಯಾತ್ಮ ಆಗುತ್ತೆ. ಸನ್ಯಸ್ಯ ಆಧ್ಯಾತ್ಮ ಮತ್ತೆ ಚೇತಸ ಅಂತ ಹೇಳಿ. ನೀವು ಸನ್ಯಸ್ಯಾಧ್ಯಾತ್ಮ ಚೇತಸ. ಓಕೆ, ಕೂಡಿನೇ ಹೇಳಿ ಸನ್ಯಸ್ಯಾಧ್ಯಾತ್ಮ ಚೇತಸ. ಸೊ ಹಾಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಸನ್ಯಸ್ಯ ಆಧ್ಯಾತ್ಮ ಚೇತಸ ಅಂತ ಕೂಡ ಹೇಳ್ಬೋದು. ನಿರಾಶೀರ್ ನಿರ್ಮಮೋ, ಇದನ್ನು ಕೂಡ ಬಿಡಿಸಿದಾಗ ನಿರಾಶೀಹಿ ಮತ್ತೆ ನಿರ್ಮಮಃ ಅಂತ ಬರುತ್ತೆ. ಮತ್ತೆ ನಿರಾಶೀಹಿ ನಿರ್ಮಮಃ ಅಂತ ಬರುತ್ತೆ. ಕೂಡಿದಾಗ ನಿರಾಶೀರ್ ನಿರ್ಮಮೋ, ನಿರಾಶೀರ್ ನಿರ್ಮಮೋ. ಸೊ ಹೀಗೆ 2 ಅರ್ಕಾವಳಿದೆ, ಗಮನಿಸಿ. ಮುಂದೆ ದೀರ್ಘ ಇದೆ. ನಿರಾಶೀರ್ ನಿರ್ಮಮೋ, ನಿರಾಶಿ ನಿರ್ಮಮ ಅಂತ ಕೂಡ ಹೇಳ್ಬೋದು. ಭೂತ್ವ ಯುದ್ಧಸ್ವ ವಿಗತಜ್ವರಃ. ಅನುವಾದ: ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ. ಆದ್ರಿಂದ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು ಇಲ್ಲಿ, ಅರ್ಜುನ ಮಯಿ ಸರ್ವಾಣಿ ಕರ್ಮಾಣಿ, ಸೊ ನಿನ್ನ ಎಲ್ಲ ಕರ್ತವ್ಯಗಳನ್ನ ನನಗೆ ಅರ್ಪಿಸು. ಮೈ ಅಂದ್ರೆ ನನಗೆ, ಸರ್ವಾಣಿ ಅಂದ್ರೆ ಎಲ್ಲ, ಕರ್ಮಾಣಿ ಅಂದ್ರೆ ಕರ್ಮ, ನನಗೆ ಅರ್ಪಿಸು ಅಂತ. ಆಮೇಲೆ ಸನ್ಯಸ್ಯ ಆಧ್ಯಾತ್ಮ ಚೇತಸ ಅಂತ. ಈ ಸನ್ಯಸ್ಯ ಆಧ್ಯಾತ್ಮ ಚೇತಸ, ಸನ್ಯಾಸ ಅಂತಂದ್ರೆ ಸಂಪೂರ್ಣವಾಗಿ ಅರ್ಥಕೊಳ್ಳೋದು ಅಂತ. ಏನನ್ನ? ಆಧ್ಯಾತ್ಮ ಅಂದ್ರೆ ಪೂರ್ಣ ಆತ್ಮಜ್ಞಾನವನ್ನ. ಚೇತಸ ಅಂದ್ರೆ ಪ್ರಜ್ಞೆ, ಅಂದ್ರೆ ಪ್ರಜ್ಞೆಯಿಂದ ಆತ್ಮದ ಪೂರ್ಣ ಜ್ಞಾನವನ್ನ ಸಂಪೂರ್ಣವಾಗಿ ತಿಳಿದವನು ಅಂತ ಅರ್ಥ ಸನ್ಯಾಸಿ ಅಧ್ಯಾತ್ಮ ಚೇತಸ ಅಂದ್ರೆ. ಹೀಗೆ ನಿರಾಶಿರ್ ನಿರ್ಮಮೋ, ನಿರ್ಮಮ ನಿರಾಶಿ ಅಂತಂದ್ರೆ, ನಿರಾಶಿಹಿ ಅಂತಂದ್ರೆ ಲಾಭ ಇಲ್ಲದೆ ಇರುವಂತದ್ದು ಅಂತ. ನಿರ್ಮಮ ಅಂತಂದ್ರೆ ನಾನೇ ಇದಕ್ಕೆ ಒಡೆಯ ಅನ್ನುವಂತ ಭಾವನೆ ಇಲ್ಲದೆ ಇರುವಂತದ್ದು ಅಂತ. ಅಂದ್ರೆ ಅದಕ್ಕೆ ನೀನು ಲಾಭದ ಆಸೆ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ, ಒಡೆತನ ಭಾವ ಇಲ್ಲದೆ, ಯುದ್ಧಸ್ವ ವಿಗತಜ್ವರ. ಯುದ್ಧಸ್ವ ಅಂದ್ರೆ ಯುದ್ಧ ಮಾಡು ಅಂತ. ಹೇಗೆ ಯುದ್ಧ ಮಾಡು? ನೀನು ವಿಗತಜ್ವರನಾಗಿ ಯುದ್ಧ ಮಾಡು. ವಿಗತ ಜ್ವರ ಅಂದ್ರೆ ನಿರುತ್ಸಾಹಿಯಾಗಿ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಜಡತ್ವ ಇಲ್ಲದೆ ನೀನು ಯುದ್ಧವನ್ನ ಮಾಡು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಜಡತ್ವ ಅಂದ್ರೆ ಈ ಭೌತಿಕದಲ್ಲಿ ಆಸಕ್ತಿ ಇಟ್ಕೊಂಡು ಯುದ್ಧ ಮಾಡ್ಬೇಡ, ಇಲ್ಲದೆ ನೀನು ಯುದ್ಧ ಮಾಡು ಅಂತ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ 3rd ಲೈನ್ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಮಾತಾಜಿ. ನಿರಾಶೀರ್ ನಿರ್ಮಮೋ. ನಿರಾಶೀರ್ ನಕ್ಕೆ ಅರ್ಗಾವಳಿದೆ, ಹಾಗಾಗಿ ಹೇಳ್ಬೇಕು. ನಿರಾಶೀರ್, ಶೀ ದೀರ್ಘ ಇದೆ, ಎಳಿಬೇಕು. ನಿರಾಶೀರ್ ನೀರ್ ಮತ್ತೆ ಇದೆ. ನಿರಾಶೀರ್ ಮಮೋ, ನಿರಾಶೀರ್ ನಿರ್ಮಮೋ. ನಿರಾಶೀರ್ ಮತ್ ನೀ ಆದ್ಮೇಲೆ ಮತ್ತೆ ಬರುತ್ತೆ. ಆಮೇಲೆ ಮೋ. ನಿರಾಶೀರ್ ನಿರ್ಮಮೋ. ನೀವು ಬಿಡಿಸಿ ಹೇಳೋದಾದ್ರೆ ನಿರಾಶಿ ನಿರ್ಮಮಃ ಅಂತ ಹೇಳ್ಬೋದು. ಬಿಡಿಸಿ ಹೇಳಿ, ಸ್ಲೋ ಆಗಿ ಹೇಳಿ, ತಾನೇ ಬರುತ್ತೆ ಅದು. ನಿರಾಶಿರ್ ನಿರ್ಮಮೋ, ನಿರಾಶಿರ್ ನಿರ್ಮಮೋ, ನಿರಾಶಿರ್ ನಿರ್ಮಮೋ. ಸರಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಭೂಮಿಕಾ ಓದ್ತೀನಿ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರ. ಸ್ವಲ್ಪ ದೊಡ್ಡ ಲೆಟರ್ಸ್ ಇದೆ ಮಾತಾಜಿ. ಸರಿ ಹೋಯ್ತಾ ಮಾತಾಜಿ? ಇನ್ನೊಮ್ಮೆ ಹೇಳಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ಈಗ ಹೇಳಿದ್ರಲ್ಲ, ಇವ್ರದ್ದು ಸರಿ ಆಯ್ತು. ನೀವು ಹೇಳಿ ಸನ್ಯಾಸ್ಯಾಧ್ಯಾತ್ಮ ಚೇತಸ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ವೆರಿ ಗುಡ್ ಮಾತಾಜಿ, ವೆರಿ ಗುಡ್. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ.
हरे कृष्ण माताजी। मयि सर्वाणि कर्माणि सन्न्यास्याध्यात्मचेतसा निराशीर्निर्ममो भूत्वा युध्यस्व विगतज्वरः। हरे कृष्ण माताजी। ಹರೇ ಕೃಷ್ಣ. ನೀವು ಸ್ಕೂಲಿಗೆ ಹೋಗ್ತೀರಾ? ಹಾ ಮಾತಾಜಿ. ಯಾವ ಸ್ಟ್ಯಾಂಡರ್ಡು? 7th ಸ್ಟ್ಯಾಂಡರ್ಡ್ ಮಾತಾಜಿ. ನೀವೇನಾ ಭೂಮಿಕಾ? ಹಾ ಮಾತಾಜಿ. ವೆರಿ ಗುಡ್. ಯಾವ ಸಂಸ್ಕೃತ ತಗೊಂಡಿದ್ರಾ ಸಬ್ಜೆಕ್ಟು ಮಾತಾಜಿ? ಸ್ಕೂಲಲ್ಲಿ ಸಂಸ್ಕೃತ ಸಬ್ಜೆಕ್ಟ್ ತಗೊಂಡಿದ್ರಾ? ಇಲ್ಲ ಮಾತಾಜಿ. ಕೀಪ್ ಇಟ್ ಅಪ್. ಹರಿಪುರ್ ಕಂಟಿನ್ಯೂ ಮಾಡಿ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಮಧುರಾ ವೆಂಕಟೇಶ್ ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಂಜುಳಾ ಮಾತಾಜಿ. ಕೃಷ್ಣ ಮಾತಾಜಿ. ನಾನೇಲ್ವಾ ಮಾತಾಜಿ? ಮಂಜುಳಾ ಮಾತಾಜಿ. ಶ್ಲೋಕ 30. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ನಂದಿನಿ ಸೇನಪ್ಪ. ಹರೇ ಕೃಷ್ಣ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ. ಹರೇ ಕೃಷ್ಣ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾದಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಗಿಸ್ಬಿಡೋಣ. ಇಲ್ಲ ಯಾರಾದ್ರೂ ಹೇಳಿಲ್ವೋ ಅವ್ರಿಗೆ ಹೇಳಿಸಿ. ಆಯ್ತು ಮತ್ತೆ. ರೆಡ್ಡಿ ಪ್ರಭುಜಿ. ನಿರ್ಮಲಾ ಮಾತಾಜಿ ಹೇಳಿದ್ರಲ್ಲ? ಹೇಳಿ ಮತ್ತೆ. ಸರ್ವಾಣಿ ಕರ್ಮಾಣಿ ಸನ್ಯಾಸಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ನರ್ಮದಾ ಮಾತಾಜಿ. ಹೇಳ್ದೆ ಮಾತಾಜಿ. ಆಯ್ತು ಮಾತಾಜಿ. ರೆಡ್ಡಿ ಪ್ರಭುಜಿ. ರೆಡ್ಡಿ ಪ್ರಭುಜಿ ಹೇಳಿ. ಪುಷ್ಪಲತಾ ಮಾತಾಜಿ. ರೆಡ್ಡಿ ಪ್ರಭುಜಿ ಹೇಳಿ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ. ಎರಡನೇ ಲೈನ್ ಅಲ್ಲಿ ಪ್ರಭುಜಿ ಸನ್ಯಾಸ್ಯಾಧ್ಯಾತ್ಮ. ಸನ್ಯಾಸ ಅಲ್ಲ, ನಾವ್ ಹೇಳ್ತೀವಲ್ಲ ಸನ್ಯಾಸ ಅಂತ ಹೇಳ್ತೀವಲ್ಲ, ಅದಲ್ಲ ಇದು. ಸನ್ಯಾಸ್ಯಾಧ್ಯಾತ್ಮ ಚೇತಸಾ ಮತ್ತೆ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಸರಿ ಹೇಳಿ ಮಾತಾಜಿ. ಹೇಳಿಲ್ವಾ ನೀವು? ನಂದಿನಿ ಮಾತಾಜಿ. ಹರೇ ಕೃಷ್ಣ. ಹೇಳ್ದೆ ಮಾತಾಜಿ ನಾನು. ಡೌಟ್ ಕೇಳಕ್ಕೆ ಲಾಸ್ಟ್ ಅಲ್ಲಿ ರೈಸ್ ಹ್ಯಾಂಡ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಕೇಳಿ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಶಿವಗಂಗಾ 1. ಹರೇ ಕೃಷ್ಣ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ
ಯುದ್ಧಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತ ಜ್ವರಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶಿವಗಂಗಾ. ಹರೇ ಕೃಷ್ಣ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯದೇವ ವಿಗತಜ್ವರ. ಹೇಳ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿಲ್ಲ ಮಾತಾಜಿ. ಕೇಳಿಸ್ತೀರಿ? ಹೇಳಿದಿರಿ ಮಾತಾಜಿ? ಆಯ್ತು ಮಾತಾಜಿ. ಮೈ ಶಿಶಿರ್ನ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ದೆ ಮಾತಾಜಿ. ಸೌಮ್ಯ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ಕೃಷ್ಣ ಮಾತಾಜಿ, ನಾ ಹೇಳ್ತೀನಿ ಮಾತಾಜಿ. ಪ್ರಭುಜಿ ಇಲ್ಲಿ ಕೆಳಗೆ ಹೇಳ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಉಮಾದೇವಿ ಹೇಳ. ಯಾರ್ದು ಕೇಳಿಸ್ತಾನೆ ಇಲ್ವಲ್ಲ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಸ್ವಯಂ ಪ್ರಭಾ ಕರಿದ್ರಿ, ಅವ್ರ ಹೇಳಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾತಾಜಿ ಉಮಾದೇವಿ. ಹರೇ ಕೃಷ್ಣ ಮಾತಾಜಿ ಹೇಳ ಮಾತಾಜಿ, ಕೇಳಿಸ್ತಾ ಇದ್ಯಾ? ಶ್ಲೋಕ 30. ವಾಯ್ಸ್ ಕೇಳಿಸ್ತಾ ಇದೆ, ಅಲ್ಲಿ ಮಾತಾಜಿ ಅವ್ರ ಮಾಹಿತಿ ಕೇಳಿಸ್ತಾ ಇಲ್ಲ. ಮಾತಾಜಿ ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮಚೇತಸ ನಿರಾಶಿರ್ನಿರ್ಮಮೋ ಭೂತ್ವಾ ಯುದ್ಧಸ್ಯ ವಿಗತಾ ಜ್ವರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಂಜೆ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಹಿ ಸರ್ವಾಣಿ ಕರ್ಮಾಣಿ ಸನ್ಯಾಸಸ್ಯಾಧ್ಯಾತ್ಮಚೇತಸಾ ನಿರಾಶಿ ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ. ಶಾಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಾದಾತ್ಮಚೇತಸಾ ನಿರಾಶೀನ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಾ ಜ್ವರಃ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶಿರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಸರಿ, ಧನ್ಯವಾದಗಳು ಎಲ್ರಿಗೂ ಕೂಡ. ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ.
ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ.